ಒಂದೆಡೆ ನೀರು ಪಾಲಾಗಿರುವ ಹಲಗೆಗಳು, ಇನ್ನೊಂದೆಡೆ ಶಿಥಿಲಗೊಂಡು ಮುರಿದು ಬೀಳುವ ಸ್ಥಿತಿಯಲ್ಲಿರುವ ಮರದ ಕಂಬಗಳು. ಈ ಅಪಾಯಕಾರಿ ಕಾಲು ಸಂಕದ ಮೇಲೆ ಮೆಲ್ಲನೆ ಹೆಜ್ಜೆ ಇಡಬೇಕು. ಶಾಲಾ ಮಕ್ಕಳು, ವಯೋವೃದ್ಧರು ಪಾಚಿ ಕಟ್ಟಿದ ಮರದ ದಿಮ್ಮಿಗಳ ಮೇಲೆ ಸರ್ಕಸ್ ಮಾಡಿಕೊಂಡೇ ಸಾಗಬೇಕು. ಇದು ಸಾಲಿಗ್ರಾಮ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಪಾರಂಪಳ್ಳಿ ತೋಡ್ಕಟ್ಟು ಸಮೀಪ ನಿರ್ಮಿಸಿರುವ ಮರದ ಕಾಲು ಸಂಕದ ದುಸ್ಥಿತಿ. ಇದು ಸಾಲಿಗ್ರಾಮ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಪಾರಂಪಳ್ಳಿ ತೋಡ್ಕಟ್ಟು ಸಮೀಪ ನಿರ್ಮಿಸಿರುವ ಮರದ ಕಾಲು ಸಂಕದ ದುಸ್ಥಿತಿ. ಇಲ್ಲಿನ ನಿವಾಸಿಗಳು ಸಾಲಿಗ್ರಾಮ ಪೇಟೆಗೆ ತೆರಳಲು ಇದೇ ಮರದ ಕಾಲು ಸಂಕವನ್ನೇ ಅವಲಂಬಿಸಿದ್ದಾರೆ. ಸುಮಾರು 1,000ಕ್ಕೂ ಅಧಿಕ ಮಂದಿ ದಿನನಿತ್ಯ ಇದೇ ಅಪಾಯಕಾರಿ ಮರದ ಸಂಕದಲ್ಲೇ ಸಾಕ್ತಾರೆ. ಶಾಲಾ ಕಾಲೇಜಿಗೆ ತೆರಳುವ 50ಕ್ಕೂ ಮಿಕ್ಕಿ ವಿದ್ಯಾರ್ಥಿಗಳು, ವಯೋವೃದ್ಧರು, ಅನಾರೋಗ್ಯ ಪೀಡಿತರಿಗೆ ಇದೇ ಕಾಲು ಸಂಕವೇ ದಿಕ್ಕು. ಬೆಳಿಗ್ಗೆ ಮತ್ತು ಸಂಜೆ ಶಾಲೆ ಮಕ್ಕಳನ್ನ ಕಾಲು ಸಂಕ ದಾಟಿಸುವುದೇ ಪೋಷಕರ ದಿನನಿತ್ಯದ ಕಾಯಕ. ಕಾಲು ಸಂಕವಿರುವ ಸ್ಥಳದಲ್ಲಿ ಸುಸಜ್ಜಿತವಾದ ಸೇತುವೆ ನಿರ್ಮಾಣಗೊಂಡ್ರೆ ಕೇವಲ 1.5 ಕಿಲೋಮೀಟರ್ಗಳಲ್ಲಿ ಸಾಲಿಗ್ರಾಮ ಪೇಟೆ ಸೇರಬಹುದು. ಇಲ್ಲವಾದ್ರೆ ಕೋಡಿ ರಸ್ತೆ ಬಳಸಿ 5-6 ಕಿಲೋಮೀಟರ್ ಸುತ್ತುವರೆದು ಸಾಲಿಗ್ರಾಮ ತಲುಪಬೇಕಾದ ದುಸ್ಥಿತಿ ಇಲ್ಲಿನ ಜನರದು. ಮೀನುಗಾರಿಕೆ ಹಾಗೂ ಭತ್ತದ ಕೃಷಿ ಇಲ್ಲಿನ ಜನರ ಜೀವನಾಧಾರ. ಪಡುಕೆರೆ ಜನರು ಕೃಷಿ ಚಟುವಟಿಕೆಗಳಿಗಾಗಿ ತೊಡ್ಕೊಟ್ಟುವಿಗೆ ಬರಬೇಕು. ಮೊದಲು ಸೀತಾ ನದಿ ಹಿನ್ನೀರಿನ ಹೊಳೆಯಲ್ಲಿ ತಮ್ಮ ಕೃಷಿ ಗದ್ದೆಗಳಿಗೆ ನಡೆದುಕೊಂಡೇ ಸಾಕ್ತಿದ್ರು. ಕ್ರಮೇಣ ನೀರಿನ ಸೆಳೆತ ಜಾಸ್ತಿಯಾಗಿದ್ದರಿಂದ ಮರದ ಸಂಕ ನಿರ್ಮಾಣವಾಯಿತು. ಬಳಿಕ ಕೃಷಿ ಚಟುವಟಿಕೆಗಳಿಗೆ ಇಲ್ಲಿನ ಜನರು ಇದೇ ಮರದ ಸಂಕವನ್ನ ಅವಲಂಬಿಸತೊಡಗಿದ್ರು. ಬೇಗ ಒಂದು ಸೇತುವೆ ಅಂದ್ರೆ ನಮ್ಮ ಶಾಲೆ ಮಕ್ಕಳನ್ನ ಕರ್ಕೊಂಡು ಒಬ್ಬಕ್ಕೆ ತುಂಬ ಇತ್ತು. ಬೆಳಿಗ್ಗೆ ಹೋದರೆ ಬೆಳಿಗ್ಗೆ ಬಿಡುಕಾಯ್ತು, ಸಾಯಂಕಾಲ ಕರೋಕಾಯ್ತು. ನಮ್ಗೆ ಬೇರೆ ಯಾವ ಕೆಲಸ ಮಾಡೋಕ್ಕಿಲ್ಲ, ಮನೆ ಬಿಟ್ಟು ಹೋಗುದು ತುಂಬ ಕಷ್ಟ ಅಂದ್ರೆ ತುಂಬ ಕಷ್ಟ. ಮಳೆಗಾಲದಲ್ಲೂ ಎಲ್ಲ ವಯಸ್ಸಾಕದಲ್ಲೂ ಮಳೆಗಾಲದಲ್ಲೂ ಈಗ ಒಂದೊಂದು ಹಲ್ಲಿಗೆ ಹೋಯ್ತು, ಅದು ಕಾಲಿಟ್ಟು ಬಪ್ಪದೆ ಹೆದರಿಕೆ ಅಂತ ಈಚಿಂದ ಆಚೆಗೆ ಹೋದ್ರೆ ಎಷ್ಟೊತ್ತಿ ಬರ್ತಾರೆ ಅಂತ ಹೇಳಕ್ಕಿಲ್ಲ ಮಕ್ಕಳನ್ನ ಕರ್ಕೊಂಡು. ಈ ಕಾಲು ಸಂಕದ ಮೇಲೆ ಗೊಬ್ಬರ ಹೊತ್ತು ಸಾಕುವಾಗ ಮಹಿಳೆಯರು ಹೊಳೆಗೆ ಜಾರಿ ಬಿದ್ದಿದ್ದಾರೆ. 7 ದಶಕದಲ್ಲಿ ಸಾಕಷ್ಟು ಅವಘಡಗಳು ಸಂಭವಿಸಿವೆ. ಆದರೆ ಸಂಬಂಧಪಟ್ಟವರು ಮಾತ್ರ ಸೇತುವೆ ನಿರ್ಮಾಣ ಕಾರ್ಯಕ್ಕೆ ಮುಂದಾಗಿಲ್ಲ. ಎಲ್ಲ ಕಡೆ ಸೇತುವೆ ಹೋಗಿ ನೀರು ಒತ್ತಡ ಜಾಸ್ತಿ. ಈಗ ಶಾಲೆ ಮಕ್ಕಳಿಗೆಲ್ಲ ತೊಂದರೆ. ಕಾಲ್ದಾರಿ ಇದ್ದಿದ್ದು, ಕಾಲ್ದಾರಿ ನಡ್ಕೋತಿದ್ದೆ. ಅದೇ ಅಂದ್ರೆ ನಾಚಾರ ನಮ್ಮ ಮಗನೇ ಒಂದ್ಸಲ ಬಿದ್ದಿದ್ದೆ. ಸಾಧಾರಣ 40 ವರ್ಷದ ಹಿಂದೆ ನಮ್ಮ ಮಗನೇ ಬಿದ್ದಿದ್ದ. ಹಲ್ಗೆಲ್ಲ ಹೋಗಿ ಹಲ್ಗೆಲ್ಲ ಜಾರಿ ನಮ್ಮ ಮಗನೇ ಬಿದ್ದಿದ್ದ. ಅವಾಗ ಇದೆ ಮುತ್ತ ಕಾಂಚನ್ರಿ. ಇವತ್ತು ಹುಷಾರಿಲ್ಲ ಅವರಿಗೆ, ಮನ್ಕೊಂಡಿರ ಮುತ್ತ ಕಾಂಚನ್ರಿ ದೋಣಿ ಮೇಲೆ ಬಂದ ನಮ್ಮ ಹೆಂಡತಿ ಹಾರುವಾಗ ಹಾರಬೇಡಿ, ನಾ ಬಂದು ಕಾಪಾಡ್ತೀನಿ ಅಂತ ಹೇಳಿ ಕಡೆ ಅವ್ರು ಬಂದು ದೋಣಿ ಮೇಲೆ ಹಾಕೊಂಡು ಕಡಿಮೆ ಮೇಲೆ ಕೊಟ್ಟಿದ್ದ. ಇನ್ನು ಪಾರಂಪಳ್ಳಿ ಕಾಲು ಸಂಕದ ಕುರಿತು ಪ್ರತಿಕ್ರಿಯಿಸಿರುವ ಕೋಟಾ ಶ್ರೀನಿವಾಸ್ ಪೂಜಾರಿಯವರು, ನಾನು ಸಚಿವನಾದ ಕಾಲದಲ್ಲಿ ಲೋಕೋಪಯೋಗಿ ಇಲಾಖೆ ಇಂಜಿನಿಯರ್ಗೆ ಹೇಳಿ 4.5 ಕೋಟಿ ಯೋಜನಾ ವೆಚ್ಚ ಮಂಜೂರು ಮಾಡಿದ್ದೇನೆ. ಬಳಿಕ ಬೇರೆ ಸರ್ಕಾರ ಬಂದಿದ್ದರಿಂದ ಯೋಜನೆ ಚಾಲನೆಗೆ ಬರಲಿಲ್ಲ. ಪ್ರಸಕ್ತ ಸೇತುವೆ ನಿರ್ಮಾಣ ಅರ್ಜಿ ಸಮಿತಿ ಮುಂದಿದ್ದು, ತಕ್ಷಣ ಹಣ ಬಿಡುಗಡೆ ಮಾಡುವಂತೆ ಅರ್ಜಿ ಸಮಿತಿ ಸಭೆಯಲ್ಲಿ ಒತ್ತಾಯಿಸುತ್ತೇನೆ ಎಂದಿದ್ದಾರೆ. 68 ವರ್ಷಗಳಿಂದ ತಮಗೊಂದು ಸುಸಜ್ಜಿತ ಸೇತುವೆ ನಿರ್ಮಿಸಿಕೊಡಿ ಎಂದು ಇಲ್ಲಿನ ನಿವಾಸಿಗಳು ಜನಪ್ರತಿನಿಧಿಗಳ ಎದುರು ತಮ್ಮ ಅಳಲನ್ನ ತೋಡಿಕೊಂಡ್ರು. ಇದುವರೆಗೂ ಯಾರೂ ಸ್ಪಂದಿಸಿಲ್ಲ. ಚಿಕ್ಕ ಮಗುವಿದ್ದಾಗ ಕಾಲು ಸಂಕ ದಾಟುತ್ತಿದ್ದವರು ಇದೀಗ ಮುದುಕರಾದ್ರೂ ಸೇತುವೆ ಕನಸು ಮಾತ್ರ ಕನಸಾಗಿಯೇ ಉಳಿದಿದೆ. ಈ ಮರದ ಸೇತುವೆ ಸುಮಾರು ಒಂದು 60-65 ವರ್ಷದಿಂದ ಇಲ್ಲಿದೆ. ನಾನು ಚಿಕ್ಕವನಿರುವಾಗ, ನನಗೀಗ 61 ವರ್ಷ, ನಾ ಚಿಕ್ಕವನಿರುವಾಗ ಕೋಟೆ ಹೈಸ್ಕೂಲಿಗೆ ಹೋಗುವಾಗ ಇದೇ ಸೇತುವೆಯಲ್ಲಿ ಬರ್ತಿತ್ತು. ಆವಾಗಲೂ ಈ ಸೇತುವೆ ಗತಿ ಹೀಗೆ ಇತ್ತು. ಸಾಧಾರಣ ನಾನು ಹೇಳೋದು ಸ್ವಲ್ಪ 45 ವರ್ಷದ ಕೆಳಗಿನ ಕತೆ. ನಾನು ಸ್ಕೂಲಿಗೆ ಹೋಗುವಾಗಿದ್ದು, ಹೈಸ್ಕೂಲಿಗೆ ಹೋಗಿದ್ದು, ಆವಾಗಿಂದು ಹೀಗೆ ಇದೆ. ಇಲ್ಲಿ ಪಕ್ಕದ ಇನ್ನೊಂದು ಕೋಡಿಯಿಂದ ಇದಕ್ಕೆ ಹೋಗುವ ರಸ್ತೆ ಸಿಮೆಂಟ್ ಬ್ರಿಡ್ಜ್ ಭಾಳ ನಾವೆಲ್ಲ ಹೋರಾಟ ಮಾಡಿದ ಮೇಲೆ ಅದರ ಆಗಿದೆ. ಇದಕ್ಕೆ ಮಾತ್ರ ಇವತ್ತಿಗೂ ಆಗಿಲ್ಲ. ಇದು ಇಲ್ಲಿ ತುಂಬ ಜನ ಕೃಷಿಕರಿದ್ದಾರೆ ಮತ್ತು ಮೀನುಗಾರರಿದ್ದಾರೆ. ಆ ಕಡೆಯವರ ಬೇಸಾಯ ಈ ಕಡೆ ಇಲ್ಲಿದೆ, ತುಂಬ ಜನರಿಗಿದೆ.
ಅದನ್ನು ಅವರಿಗೆಲ್ಲ ಬೇಸಾಯ ತಲೆಬರೆ ಮೇಲೆ ಹೋಗೋದು ಮಾಡೋದೆಲ್ಲ ಭಾರಿ ಕಷ್ಟ. ಇದರಲ್ಲಿ ವಯಸ್ಸಾದವರಿಗೆಲ್ಲ ತಿರುಗಲಿಕ್ಕೆಲ್ಲ ಭಾರಿ ಕಷ್ಟ. ದಿನಕ್ಕೆ 1,000 ಜನ ಹೋಗ್ತದೆ. ಇದು ಸಾಲಿಗ್ರಾಮಪೇಟೆಗೆ ಕನೆಕ್ಟ್ ಮಾಡ್ತದೆ. ಇದು ನಾವು ಈಗ ಸಾಲಿಗ್ರಾಮಪೇಟೆಗೆ ಹೋಗಬೇಕಂದ್ರೆ ಬೇರೆ ವಾಹನದಲ್ಲಿ ಹೋಗಬೇಕಂದ್ರೆ 5 ರಿಂದ 6 ಕಿಲೋಮೀಟ್ರ್ ಸುತ್ತಾಕಿ ಹೋಗ್ಬೇಕು ಸಾಲಿಗ್ರಾಮಕ್ಕೆ. ಈ ಬ್ರಿಡ್ಜ್ ಆಗಿದ್ದಿದ್ರೆ ಬರೀ 1.5-2 ಕಿಲೋಮೀಟ್ರ್ ಹೋಗ್ಬೋದು. ಇನ್ನಾದರೂ ಪಾರಂಪಳ್ಳಿ ನಿವಾಸಿಗಳ 7 ದಶಕಗಳ ಸೇತುವೆ ಬೇಡಿಕೆ ಈಡೇರುವುದೇ ಎಂದು ಕಾದು ನೋಡಬೇಕಾಗಿದೆ. ಶ್ರೀಕಾಂತ್ ಹೆಮ್ಮಾಡಿ, ವಿ4 ನ್ಯೂಸ್ 24/7 ಕುಂದಾಪುರ.